ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅಂಗಾರೆ ಕುಡ್ಲಡು ಪಶ್ಚಿಮ ವಲಯ ಬೊಕ್ಕ ಕಮಿಷನರೇಟ್ ವ್ಯಾಪ್ತಿದ ಹಿರಿಯ ಪೊಲೀಸ್ ಅಧಿಕಾರಿನ ಸಭೆ ನಡಪಾದು ಅವರದು ಬೊಕ್ಕ ಸುದ್ದಿಗೋಷ್ಠಿ ನಡಪಾಯಿರು. ನೈತಿಕ ಪೊಲೀಸ್ಗಿರಿ ಸೇರಿನಂಚ ಕೋಮು ಸೌಹಾರ್ದ ಕದ್ದಡ್ನೆನು ತಡೆಗಟ್ಟರೆ ರಾಜ್ಯಡ್ ಸುರುದ ಸತ್ತಿಗ್ ಕುಡ್ಲಡ್ ಆಂಟಿ ಕಮ್ಯುನಲ್ ವಿಂಗ್ ರಚಿಸವನ್ ಪಂಡದು ತೆರಿಪಾಯರು. ಆಂಟಿ ಕಮ್ಯುನಲ್ ವಿಂಗ್ ರಚನೆಗೆ ಪೊಲೀಸ್ ಕಮಿಷನರ್ಗೂ ಸೂಚನೆ ಕೊಡ್ತುಂಡು. ಸಮರ್ಥ ಅಧಿಕಾರಿಗಳನ್ನು ಆರು ನೇಮಕ ಮಲ್ಪೇರು. ಬೇಗಡೆ ಸುವ್ಯವಸ್ಥಿತವಾದ ಕಾರ್ಯಾಚರಿಸಾಯರ ಉಂಟು. ಈ ಮೂಲಕ ಪೋಡಿಗಿದ ವಾತಾವರಣ ತಡೆಯರೆ ಪ್ರಯತ್ನ ಮಲ್ಪುಂಡು. ಅವಶ್ಯಕತೆ ಇತ್ತಂಡ ಹೆಚ್ಚ ಪ್ರಕರಣ ದಾಖಲೆ ಆಪುನ ರಾಜ್ಯದ ಬೇತೆ ಕಡಿಟ್ಲ ವಿಂಗ್ ರಚನೆ ಮಲ್ಪುಂಡು. ಸೈಬರ್ ಕ್ರೈಮ್ ಕ್ರಿಮಿನಲ್ ಚಟುವಟಿಕೆ ವಿಚಾರಲ ಇಂದಿಟ್ಟು ಉಪ್ಪುಂಡು ಪಂಡದು ಡಾಕ್ಟರ್ ಪರಮೇಶ್ವರ್ ತೆರಿಪಾಯರು. ಕುಡ್ಲ ನಗರ ಸೇರಿನಂಚ ಕರಾವಳಿಡು ಡ್ರಗ್ಸ್ ದಂಧೆ ಅವ್ಯಾಹತ ಆದುಪ್ಪುನವು ಗೇನಗ ಬೈದಂಡು. ಇಂದಿನ ಪೂರ್ತಿಯಾದ ಉಂತಾಯರೆ ವಿಶೇಷ ಕಾರ್ಯಾಚರಣೆ ನಡಪಾಯರೆ ಪೊಲೀಸ್ ಅಧಿಕಾರಿಗಳಿಗೂ ಸೂಚನೆ ಕೊಡ್ತುಂಡು. ಆಗಸ್ಟ್ 15ಕ್ಕೆ ಗಡು ಕೊಡ್ತುಂಡು. ಮುಲ್ಪ ಒವ್ವೇ ಡ್ರಗ್ಸ್ ತಿಕ್ಕೆರ ಬರ್ಲಿ ಮಾರುನಕ್ಲು ಸೇವನೆ ಮಲ್ಪನಕ್ಲು ಪೂರೈಕೆದಾರರಿನ ಪತ್ತೆ ಮಲ್ತದು ಕಾನೂನು ಕ್ರಮ ಮಲ್ಪರೆ ಸೂಚನೆ ಕೊಡ್ತುಂಡು ಪಣದು ಡಾಕ್ಟರ್ ಜಿ ಪರಮೇಶ್ವರ್ ತೆರಿಪಾಯರು. ವೆಸ್ಟರ್ನ್ ರೇಂಜ್ ಈ ಭಾಗದಲ್ಲಿ ಅಂದರೆ ಈ ವಲಯ ಏನಿದೆ ಕಾರವಾರ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಉಡುಪಿ ಮತ್ತು ಮಂಗಳೂರು ಈ ಇಷ್ಟು ಜಿಲ್ಲೆಗಳನ್ನು ಮತ್ತು ಕಮಿಷನರೇಟ್ ಇಷ್ಟು ಜಿಲ್ಲೆಗಳನ್ನು ನಾನು ರಿವ್ಯೂ ಮಾಡಿ ನಮ್ಮ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಏನೆಲ್ಲ ಸವಾಲುಗಳಿದ್ದಾವೆ ಮತ್ತು ಏನೆಲ್ಲ ಸಮಸ್ಯೆಗಳಿದ್ದಾವೆ ಅವುಗಳನ್ನು ಪರಿಶೀಲನೆ ಮಾಡಿದ್ದೇನೆ. ಇದು ನನಗೆ ಹೊಸದೇನಲ್ಲ. ಈಗಾಗಲೇ 3ನೇ ಬಾರಿಗೆ ಗೃಹ ಸಚಿವನಾಗಿ ಬಂದಿದ್ದೇನೆ. ಆದರೂ ಕೂಡ ಹೊಸ ಹೊಸ ಸವಾಲುಗಳು ಹುಟ್ಕೊಂಡಿದ್ದಾವೆ. ಸಮಾಜದಲ್ಲಿ ಬದಲಾವಣೆಗಳು ಆಗಿದ್ದಾವೆ. ಅದೇ ರೀತಿಯಲ್ಲಿ ಪೊಲೀಸ್ ಇಲಾಖೆಗೆ ಅನೇಕ ಸವಾಲುಗಳು ಕೂಡ ಬಂದಿದ್ದಾವೆ. ಮೊದಲನೇದಾಗಿ ಈ ಭಾಗದಲ್ಲಿ ಬಹಳ ಒಳ್ಳೆಯ ಜನ ಇದ್ದಾರೆ, ಬುದ್ಧಿವಂತ ಜನ ಇದ್ದಾರೆ, ಕಷ್ಟಜೀವಿಗಳಿದ್ದಾರೆ. ಎಲ್ಲಿ ಕೆಲಸ ಮಾಡಿದರೂ ಕೂಡ ಪ್ರಾಮಾಣಿಕವಾಗಿ ಕಷ್ಟ ಬಿದ್ದು ಕೆಲಸ ಮಾಡುತ್ತಾರೆ, ದುಡಿತಾರೆ ಅಂಥೇಳಿ ನಾವು ಘಟ್ಟದ ಮೇಲೆ ಆ ಕಡೆ ಇರುವಂಥ ಜನ ಅಂದ್ಕೊಳ್ತೇವೆ. ಇಡೀ ದೇಶ ಅಂದ್ಕೊಳ್ಳುತ್ತೆ. ಅದರ ಜೊತೆಗೆ ಒಂದೆರಡು ಬೇರೆ ಬೇರೆ ರೀತಿಯ ಮಾತುಗಳು ಕೂಡ ಬಂದಿದ್ದಾವೆ. ಈ ಭಾಗದಲ್ಲಿ ಕಮ್ಯುನಲ್ ಹಾರ್ಮೋನಿ ಇಲ್ಲ, ಶಾಂತಿ ಇಲ್ಲ, ಜನ ಭಾಳ ಯಾವತ್ತೂ ಕೂಡ ಭಯದ ವಾತಾವರಣದಿಂದ ಜೀವನ ಮಾಡ್ತಾರೆ. ಈ ರೀತಿ ಭಾವನೆಗಳನ್ನು ಕೇಳಿದೆ. ನಾನು ಪ್ರಣಾಳಿಕೆಯ ಸಮಿತಿಯ ಅಧ್ಯಕ್ಷನಾಗಿ ನಮ್ಮ ಪಕ್ಷದಲ್ಲಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ತಮಗೂ ಗೊತ್ತು, ತಮ್ಮನ್ನು ಕೂಡ ಭೇಟಿ ಮಾಡಿದ್ದೇನೆ. ನಾನು ಸುಮಾರು 20-25 ಸಂಸ್ಥೆಗಳ ಮುಖ್ಯಸ್ಥರನ್ನು ಭೇಟಿ ಮಾಡಿದ್ದೆ. ಅವರೆಲ್ಲರೂ ನನಗೆ ಒಂದೇ ಮಾತನ್ನು ಹೇಳಿದರು, ಬೇರೆ ಬೇರೆದೇನಾದರೂ ಇರಲಿ ಸ್ವಾಮಿ, ನಮಗೆ ಶಾಂತಿ ಕೊಡಿ, ನಮಗೆ ಸಾಮರಸ್ಯ ಕೊಡಿ. ನಾನು
ಹಿಂದೆ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಿದ್ದಾಗ ಉಳ್ಳಾಳದಿಂದ ಉಡುಪಿವರೆಗೆ ಪಾದಯಾತ್ರೆ ಮಾಡಿದೆ. ಆ ಪಾದಯಾತ್ರೆಯ ಉದ್ದೇಶ ಕಮ್ಯುನಲ್ ಹಾರ್ಮೋನಿ, ಕೋಮು ಸೌಹಾರ್ದತೆ ಅಂತೇಳಿ ನಾನು ಶೀರ್ಷಿಕೆಯನ್ನು ಇಟ್ಟು ನಾವು ಪಾದಯಾತ್ರೆಯನ್ನು ಮಾಡಿದ್ದೆವು. ಇವತ್ತು ಅದು ಯಾವ ಮಟ್ಟಿಗೆ ಹೋಗಿದೆ ಅಂತೇಳಿದರೆ, ಒಂದು ರೀತಿಯಲ್ಲಿ ಭಯದ ವಾತಾವರಣದಿಂದ ಜನ ಜೀವನ ಮಾಡುವಂಥ ಮಟ್ಟಿಗೆ ಹೋಗಿದೆ ಅಂತೇಳಿ ಜನ ಮಾತಾಡ್ಕೊಳ್ತಾರೆ, ನಾನು ಹೇಳೋದಲ್ಲ. ಆದರೆ ನಾವು ಇವತ್ತು ಗೃಹ ಇಲಾಖೆ, ಪೊಲೀಸ್ ಇಲಾಖೆ ಅದನ್ನು ತಡೆದೇ ಹೋದರೆ ಮುಂದಿನ ದಿನಗಳಲ್ಲಿ ಅದು ಇನ್ನೂ ಹೆಚ್ಚು ಬೆಳೆಯೋದಕ್ಕೆ ಸಾಧ್ಯತೆ ಇರ್ತದೆ ಅಂತೇಳಿ, ಅದಕ್ಕಾಗಿ ಇವತ್ತು ನಾನು ಬಹಳ ಪ್ರಾಮುಖ್ಯವಾದಂಥ ವಿಚಾರ, ಈ ಕಮ್ಯುನಲ್ ಹಾರ್ಮೋನಿ, ಕೋಮು ಸೌಹಾರ್ದತೆಯನ್ನು ತರಬೇಕು ಅಂಥೇಳಿ ಭಾಳ ಕಠಿಣವಾದಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಇಲ್ಲಿ ಮಾರಲ್ ಪೊಲೀಸಿಂಗ್ ನಡೆಯುತ್ತೆ. ಯಾರು ಈ ಮಾರಲ್ ಪೊಲೀಸಿಂಗ್ ಮಾಡೋದು? ದೇಶದಲ್ಲಿ ಕಾನೂನಿದೆ, ಸಮಾಜದಲ್ಲಿ ಕಾನೂನಿದೆ, ಪೊಲೀಸ್ ಇಲಾಖೆ ಇದೆ. ಕರ್ನಾಟಕ ಪೊಲೀಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಇನ್ ದ ಕಂಟ್ರಿ. ಭಾಳ ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಹೀಗಿದ್ದು ಕೂಡ ನಾವು ಇದನ್ನು ತಡೆದೇ ಹೋದರೆ ಬರೀ ಇಲಾಖೆಗಷ್ಟೇ ಕೆಟ್ಟ ಹೆಸರು ಬರೋದಿಲ್ಲ, ರಾಜ್ಯಕ್ಕೂ ಕೂಡ ಕೆಟ್ಟ ಹೆಸರು ಬರುತ್ತೆ, ನಮ್ಮ ಎಲ್ಲರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಕೆಟ್ಟ ಹೆಸರಿಗಿಂತ ಹೆಚ್ಚಾಗಿ ಜನರಿಗೆ ಭಾಳ ತೊಂದರೆ ಆಗ್ತದೆ. ಅದಕ್ಕಾಗಿ ಭಾಳ ಕಠಿಣವಾದ ನಿರ್ಧಾರಗಳನ್ನು ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಈ ಮಾರಲ್ ಪೊಲೀಸಿಂಗನ್ನು ನಡೆಯೋಕ್ಕೆ ಬಿಡಬಾರ್ದು ಅಂತೇಳಿ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ನಾವು ಇದಕ್ಕಾಗಿ ಒಂದು ಆ್ಯಂಟಿ ಕಮ್ಯುನಲ್ ವಿಂಗ್ ಇದನ್ನು ಕಮಿಷನರೇಟಲ್ಲಿ ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತೇವೆ. ಅದಕ್ಕೆ ಸಮರ್ಥವಾದ ಅಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡು ಕಮಿಷನರು ಅವರಿಗೆ ನೇಮಕ ಮಾಡ್ತಾರೆ. ಇದನ್ನು ತಡೆಯೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಅವರು ತಗೊಳ್ತಾರೆ ಅಂಥೇಳಿ ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಎರಡನೇದು ಭಾಳ ಸವಾಲಾಗಿರ್ತಕ್ಕಂಥದ್ದು, ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಲ್ಲಿಸೋದಕ್ಕೆ ಕಷ್ಟ ಆಗಿದೆ ಅನ್ನುವಂಥ ರೀತಿಯಲ್ಲಿ ಬೆಳೀತಾ ಇದೆ ಅಂಥೇಳಿ ಈ ಡ್ರಗ್ಸ್ ದಂಧೆ ಏನು ಜಾಸ್ತಿ ಆಗ್ತಾ ಇದೆ, ವಿಶೇಷವಾಗಿ ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಡೆಯೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಡ್ರೈವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆವು. ಈ ಕರಾವಳಿಯ ಭಾಗದಲ್ಲಿ, ವಿಶೇಷವಾಗಿ ಮಂಗಳೂರಿನಲ್ಲಿ ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಕೂಡ ಈ ದಂಧೆ ನಡಿಬಾರದು. ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರು ಉಪಯೋಗ ಮಾಡ್ತಾರೆ, ಇದೆಲ್ಲವನ್ನು ಹತ್ತಿಕ್ಕುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾನು ನಮ್ಮ ಇಲಾಖೆಯ ಮುಖ್ಯಸ್ಥರುಗಳಿಗೆ ಈ ಭಾಗದಲ್ಲಿ ಆಗಸ್ಟ್ 15ನೇ ತಾರೀಕನ್ನು ಸಮಯವನ್ನು ನಿಗದಿ ಮಾಡಿದ್ದೇನೆ. ಆಗಸ್ಟ್ 15ನೇ ತಾರೀಕಿನ ಒಳಗಾಗಿ ಈ ಭಾಗದಲ್ಲಿ ಯಾವುದೇ ಡ್ರಗ್ಸ್ ಅದು ಸಿಗಬಾರ್ದು ಮತ್ತು ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟವರು, ಸರಬರಾಜು ಮಾಡೋರು, ಉಪಯೋಗ ಮಾಡೋರು, ಅವರಿಗೆಲ್ಲರಿಗೂ ಕೂಡ ಸೂಕ್ತವಾದಂಥ ಕ್ರಮವನ್ನು ತಗೋಬೇಕು ಅಂತ ಹೇಳಿ
ನಾನು ಇವತ್ತು ಸೂಚನೆಯನ್ನು ಕೊಟ್ಟಿದ್ದೇನೆ. ಸಂಬಂಧಪಟ್ಟ ಅಧಿಕಾರಿಗಳು ಅದರಂತೆ ನಡ್ಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ನಮ್ಮ ಅಧಿಕಾರಿಗಳು ಆ ವಿಶ್ವಾಸ ನನಗಿದೆ, ಅದನ್ನು ಮಾಡ್ತಾರೆ ಅಂತಕ್ಕಂಥದ್ದು. ಮತ್ತು ಜನರಲ್ ಆಗಿ ಹೇಳಬೇಕು ಅಂದರೆ, ಯಾರೇ ಆಗಲಿ, ಅವರೆಷ್ಟೇ ದೊಡ್ಡವರಾಗಲಿ, ಎಷ್ಟೇ ದೊಡ್ಡ ಹುದ್ದೆಯಲ್ಲಿರಲಿ, ಮತ್ತೊಂದಿರಲಿ, ಕಾನೂನನ್ನು ಅವರ ಕೈಗೆತ್ಕೊಂಡ್ರೆ ಪೊಲೀಸ್ ಇಲಾಖೆ ಸುಮ್ಮನೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಜನರಲ್ ಆಗಿ, ಇದು ಒಂದು ಜನರಲ್ ಸ್ಟೇಟ್ಮೆಂಟ್. ಇಂಥವ್ರು ಅಂಥವ್ರು ಅಂತ ಹೇಳ್ತಾ ಇಲ್ಲ. ಯಾರೇ ಆಗಲಿ ಕಾನೂನನ್ನು ಕೈಗೆತ್ಕೊಳ್ಳೋರ ಮೇಲೆ ಕಠಿಣವಾದಂಥ ಕ್ರಮವನ್ನು ನಾವು ತಗೊಳ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಮತ್ತು ಹಿಂದೆ ಒಂದು 6-7 ಮರ್ಡರ್ಸ್ ಆಗಿತ್ತು. ಅವುಗಳಿಗೆ ಕಾಂಪನ್ಸೇಷನ್ ಕೊಡಲಿಲ್ಲ ಅಂತಕ್ಕಂಥ ಕೂಗು ಕೇಳಿ ಬರ್ತಾ ಇತ್ತು. ಆ ಕಾಂಪನ್ಸೇಷನನ್ನು ಅದು ಮಸೂದ್ ಇರ್ಬೋದು, ದೀಪಕ್ ರಾವ್ ಇರ್ಬೋದು, ಫೈಜಲ್ ಇರ್ಬೋದು, ಜಲೀಲ್ ಇರ್ಬೋದು, ಅವರ ಕುಟುಂಬದವರಿಗೆ ಕಾಂಪನ್ಸೇಷನ್ ಕೊಡಲಿಲ್ಲ ಇನ್ನೂ ಅಂತಕ್ಕಂಥದ್ದು. ಅದನ್ನು ಈಗ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ತಕ್ಷಣ ಕಳಿಸ್ಕೊಡೋದಕ್ಕೆ ಕ್ರಮ ತಗೊಂಡಿದ್ದೇವೆ. ಅದು ಆದಷ್ಟು ಶೀಘ್ರವಾಗಿ ಅದಕ್ಕೆ ಕೊಡೋದಕ್ಕೆ ಕ್ರಮ ತಗೊಳ್ತೇವೆ. ಇನ್ನು ವಿದ್ಯಾರ್ಥಿನಿಯರಿಗೆ ಮತ್ತು ಸಾಮಾನ್ಯವಾದಂಥ ಜನಸಮುದಾಯಕ್ಕೆ ನನ್ನ ಮನವಿ, ಒಬ್ಬ ಗೃಹ ಸಚಿವನಾಗಿ ನಾನು ಮನವಿ ಮಾಡಿಕೊಳ್ತೇನೆ. ಯಾರೂ ಕೂಡ ಇಂತಹ ಡ್ರಗ್ಸ್ ದಂಧೆ ಇರ್ಬೋದು, ಅಥವಾ ಬೇರೆ ಬೇರೆ ಚಟುವಟಿಕೆಗಳಿರ್ಬೋದು, ಅದು ಮಟ್ಕ ಆಗಲಿ, ಗ್ಯಾಂಬ್ಲಿಂಗ್ ಆಗಲಿ, ಬೇರೆ ಬೇರೆ ಯಾವುದೇ ಅನೈತಿಕ ಚಟುವಟಿಕೆಗಳು ಯಾವುದೇ ಕೂಡ ನಡೆದ ಹಾಗೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ನಾನು ವಿಶೇಷವಾಗಿ ನಮ್ಮ ಯುವಕರಿಗೆ, ವಿದ್ಯಾರ್ಥಿನಿಯರಿಗೆ ನಾನು ಮನವಿ ಮಾಡಿಕೊಳ್ತೇನೆ. ನಿಮಗೆ ಒಳ್ಳೆಯ ಒಂದು ವಾತಾವರಣವನ್ನು ನಾವು ಸೃಷ್ಟಿ ಮಾಡಿಕೊಡ್ಬೇಕು ಅಂತ ಹೇಳಿದ್ದೇವೆ. ಬೆಂಗಳೂರು ಈ ಭಾಗ ಶೈಕ್ಷಣಿಕವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಬಹಳ ಹೆಸರನ್ನು ಮಾಡಿರ್ತದೆ, ಇಡೀ ವಿಶ್ವದಲ್ಲೇ ಹೆಸರು ಮಾಡಿರ್ತಕ್ಕಂಥದ್ದು. ಆ ಗತಕಾಲದ ವೈಭವವನ್ನು ಮತ್ತೊಂದು ಬಾರಿ ವಾಪಸ್ ತರೋಣ. ಮಂಗಳೂರು ಅಂದ ತಕ್ಷಣ ಯಾರಾದರೂ ಇದ್ದರೆ ಓಡಿ ಬರಬೇಕಿಲ್ಲ ಮಂಗಳೂರಿಗೆ. ಆ ರೀತಿ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋಣ ನಾವೆಲ್ಲರೂ ಅಂತೇಳಿ ನಾನು ನಮ್ಮ ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ, ವಿಶ್ವವಿದ್ಯಾನಿಲಯ ಇರ್ಬೋದು, ಶಾಲಾ ಕಾಲೇಜುಗಳಿರ್ಬೋದು, ಇಲ್ಲಿ ಮೆಡಿಕಲ್ ಕಾಲೇಜಸ್ಗಳು ಬಹಳ ಇದ್ದಾವೆ, ಇಂಜಿನಿಯರಿಂಗ್ ಕಾಲೇಜಸ್ ಇದ್ದಾವೆ, ಡಿಗ್ರಿ ಕಾಲೇಜಸ್ ಇದ್ದಾವೆ, ಒಳ್ಳೊಳ್ಳೆಯ ಸಂಸ್ಥೆಗಳು ಈ ಭಾಗದಲ್ಲಿ ಇದ್ದಾವೆ. ಆ ಎಲ್ಲ ವಿದ್ಯಾರ್ಥಿನಿಯರಿಗೆ ನಾನು ವಿನಯವಾಗಿ ಮನವಿ ಮಾಡಿಕೊಳ್ತೇನೆ. ನಾವು ಕಾನೂನು ಕ್ರಮ ತಗೊಳ್ತೀವಿ, ಆದರೆ ನಿಮ್ಮ ಸಹಕಾರ ಇದ್ದರೆ ಆ ಕಾನೂನು ಕ್ರಮ ತಗೊಳ್ಳುವಂಥ ಅವಶ್ಯಕತೆ ಬರೋದಿಲ್ಲ. ಆದ್ದರಿಂದ ನೀವು ಕೂಡ ಸಹಕರಿಸಬೇಕು ಅಂತೇಳಿ ನಮ್ಮ ಯುವಕ ಸ್ನೇಹಿತರಿಗೆ ನಾನು ಮನವಿಯನ್ನು ಮಾಡಿಕೊಳ್ತೇನೆ. ರಾಜ್ಯ ಕಾನೂನು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಅಲೋಕ್ ಕುಮಾರ್, ಪಶ್ಚಿಮ ವಲಯ ಡಿಐಜಿ ಡಾಕ್ಟರ್ ಚಂದ್ರಗುಪ್ತ, ನಗರ ಪೊಲೀಸ್ ಕಮಿಷನರ್ ಕುಲದೀಪ್ ಕುಮಾರ್ ಜೈನ್, ಪ್ರಭಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆದ ರಿಷ್ಯಂತ್, ಉಡುಪಿದ ಅಕ್ಷಯ್ ಹಾಕೆ ಮಚ್ಚೀಂದ್ರ, ಉತ್ತರ ಕನ್ನಡದ ವಿಷ್ಣುವರ್ಧನ್, ಚಿಕ್ಕಮಗಳೂರದ ಉಮಾ ಪ್ರಶಾಂತ್, ಕುಡ್ಲ ಡಿಸಿಪಿ ಅಂಶುಕುಮಾರ್ ಸುದ್ದಿಗೋಷ್ಠಿ ಒಟ್ಟಿಗೆ